ಕ್ವಿಟ್ ಇಂಡಿಯಾ ಚಳವಳಿಯ ಸವಿನೆನಪಿನಲ್ಲಿ ರೈತ ಕಾರ್ಮಿಕರ ಸಖ್ಯತೆಯಲ್ಲಿ ಬೃಹತ್ ಹೋರಾಟವು ಆಗಸ್ಟ್ 9ರಂದು ದೇಶದಾದ್ಯಂತ ನಡೆಯಲಿದ್ದು, ಅದರ ಪ್ರಚಾರ ಆಂದೋಲನದ ಭಾಗವಾಗಿ ನಗರದಲ್ಲಿಂದು ಸಿಐಟಿಯು ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು. ಪಾದಯಾತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಜೆ ಬಾಲಕೃಷ್ಣ ಶೆಟ್ಟಿಯವರು, ದೇಶವನ್ನಾಳುವ ನರೇಂದ್ರ ಮೋದಿ ಸರ್ಕಾರವು ಪ್ರತಿ ಹೆಜ್ಜೆಯಲ್ಲೂ ರೈತ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ ದೇಶದ ಆರ್ಥಿಕತೆಯನ್ನು ಸರ್ವನಾಶಗೊಳಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ಸೇರಿ ಈ ದೇಶದ ಕೇಂದ್ರ ಸರ್ಕಾರ ಕೃಷಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಜುಲೈ 25ರಿಂದ ಆಗಸ್ಟ್ 8ರ ತನಕ ಇಡೀ ದೇಶವ್ಯಾಪಿಯಾದಂಥ ಒಂದು ಪ್ರಚಾರ ಆಂದೋಲನ ಮಾಡಬೇಕು ಅಂತ ಕರೆ ನೀಡಿದೆ. ಜೊತೆಗೆ ಆಗಸ್ಟ್ 9 ತಾರೀಕಿನಂದು ಈ ದೇಶ ಕಾರ್ಪೊರೇಟ್ ಸಂಸ್ಥೆಗಳನ್ನು ಓಡಿಸಿ ಭಾರತವನ್ನು ಉಳಿಸಿ ಅನ್ನುವಂಥ ಘೋಷಣೆಯೊಂದಿಗೆ ಆಗಸ್ಟ್ 9ರಂದು ಒಂದು ಬೃಹತ್ತಾದಂಥ ಒಂದು ಪ್ರತಿಭಟನೆ ಚಳವಳಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಬಂಧುಗಳೇ, ಇವತ್ತು ಕೊರೋನಾದಂಥ ಸಾಂಕ್ರಾಮಿಕ ರೋಗ ದೇಶದ ಎಲ್ಲ ಜನವಿಭಾಗವನ್ನು ಅತೀವ ಕಷ್ಟ ನಷ್ಟಕ್ಕೆ ಒಳಗಡಿಸುವಂಥ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇವತ್ತು ಏನು ಮಾಡ್ತಿದೆ ಅಂತ ಹೇಳಿದರೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬಂಡವಾಳಗಾರರಿಗೆ ಇವತ್ತು ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ನಮ್ಮ ದೇಶದ ರೈತರ ಏನು ಕಾನೂನುಗಳಿವೆ. ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಾಲ್ ರವರು ಮಾತನಾಡುತ್ತಾ, ಅಂದು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶದ ಸಂಪತ್ತನ್ನು ದೋಚಿದ ಬ್ರಿಟಿಷರ ವಿರುದ್ಧ ದೇಶದ ಜನತೆ ಸಮರತೀರ ಹೋರಾಟ ನಡೆಸಿದರೆ, ಇಂದು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿರುವ ನೂರಾರು ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ದೇಶದ ರೈತ ಕಾರ್ಮಿಕರು ಒಂದಾಗಿ ಪ್ರಬಲ ಚಳವಳಿ ರೂಪಿಸಬೇಕಾಗಿದೆ ಎಂದು ಹೇಳಿದರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಬಂದು ಪಂಪಿನಂಚಿನ ಆ ಹೋರಾಟ ದಿನಂಚಿನ ದಿನ ಐತ ಒಂಜಿ ನೆನಪುಗಬೋಡದೆ ಎಲ್ಲಂಜಿ 9 ತಾರೀಕಿಗೆ ಇಡೀ ದೇಶದಾದ್ಯಂತ ಲಕ್ಷಗಟ್ಟಲೆ ಕಾರ್ಮಿಕರೇ ರೈತರೇ ಬೀದಿಗೆ ಜೊತೆ ಹೋರಾಟನ ಮಲ್ಪೆರ ಉಳ್ಳೇರಿ ಐತ ಪ್ರಚಾರ ಆಂದೋಲನದ ಭಾಗವಾದಿ ಮಂಗಳೂರು ನಗರಡೆ ಇನಿ ಸಾರ್ವಜನಿಕರನ ಮಧ್ಯೆಡೆ ಕರಪತ್ರ ವಿತರಣೆ ಮಲ್ಪನ ಮುಖಾಂತರ ಸಾರ್ವಜನಿಕರನ್ನ ಬೆಂಬಲಲ್ಲ ಎಂಕ್ಲಿನಿಕ್ ಏನೊಂದಿಲ್ಲ ಆಯ್ನ ಹಿಡಿದವರ ಈ ಹೋರಾಟದ ಮಹತ್ವ ದಾನೆ ಪಂಪಿನೇ ಎಂಗ್ಲ ಸಿಐಟಿಯುದ ಜಿಲ್ಲಾ ಅಧ್ಯಕ್ಷರಾಯಿನಂಚಿನ ಜೆ ಬಾಲಕೃಷ್ಣ ಶೆಟ್ಟಿ ಈ ಒಂದು ಪಾದಯಾತ್ರೆಯನ್ನು ಉದ್ಘಾಟನೆ ಮನ್ಪರುಳ್ಳರೆ ಅರೆನು ಸುರುಕಾದೆ ನಿಗಳ ಮಾತರ್ನ ಪರ. ಪಾದಯಾತ್ರೆಯಲ್ಲಿ ಸಿಐಟಿಯು ಜಿಲ್ಲಾ ಮುಖಂಡರಾದ ಜಯಂತಿ ಶೆಟ್ಟಿ, ಭಾರತಿ ಪೋಳಾರ್, ಜಯಲಕ್ಷ್ಮಿ, ಸಂತೋಷ್ ಆರ್ಎಸ್, ಅಶೋಕ್ ಸಾಲ್ಯಾನ್, ಕೃಷ್ಣ ತಣ್ಣೀರ್ಬಾವಿ, ಅನ್ವರ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು. ನಡೆಯುತ್ತಿರುವ ಪ್ರಜಾಬಲಿಸಿ ಅಂದು ಇದ್ದದ್ದು ಒಂದೇ ಕಂಪನಿ, ಇಂದು ಸಿಐಟಿಯು ಜಿಂದಾಬಾದ್, ದೇಶದ ಬೆನ್ನೆಲುಬು ರೈತಾಪಿ ಜನತೆಯ ದೇಶವನ್ನಾಳುವ ಸರ್ಕಾರ